ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮಹಿಳಾ ಶೌಚಾಲಯದಲ್ಲಿ ಆಗ ತಾನೇ ಜನಿಸಿರುವ ಹೆಣ್ಣು ಮಗುವಿನ ಶವ ಪತ್ತೆಯಾಗಿರುವ ಘಟನೆ ನಡೆದಿದ್ದು, ಹೆಣ್ಣು ಮಗು ಎನ್ನುವ ಕಾರಣಕ್ಕೂ ಅಥವಾ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಜನಿಸಿದ ಮಗು ಎಂಬ ಕಾರಣಕ್ಕೂ ಮಗುವನ್ನು ಶೌಚಾಲಯಕ್ಕೆ ಹಾಕಿರುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು, ರಾತ್ರಿ ವೇಳೆ ವೈದ್ಯರು ಹಾಗೂ ಸಿಬ್ಬಂದಿ ಕಡಿಮೆ ಇರುವ ಸಂದರ್ಭದಲ್ಲಿ ಈ ಕೃತ್ಯ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಿಂದ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ದೊರೆಯುವ ಸಾಧ್ಯತೆಗಳಿವೆ. ಘಟನೆ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕೊರಟಗೆರೆ ಪೊಲೀಸ್ ಠಾಣೆ ಪಿಎಸ್ಐ ಮಂಜುಳಾ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಾನು ಡಾಕ್ಟರ್ ಪುಷ್ಪಲತಾ ಬಿಆರ್, ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕೊರಟಗೆರೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ಬೆಳಗ್ಗೆ 8:00 ನಮ್ಮ ನಾನ್ ಕ್ಲಿನಿಕಲ್ ಅವರು ಡ್ಯೂಟಿ ಡಾಕ್ಟರ್ಗೆ ಬಂದು ಒಂದು ವಿಷಯ ತಿಳಿಸ್ತಾರೆ. ನಾವು ಕ್ಲೀನಿಂಗ್ ಮಾಡಲಿಕ್ಕೆ ಹೋದಾಗ ಬಾತ್ರೂಮಲ್ಲಿ ಒಂದು ಮಗುವಿನ ದೇಹ ಪತ್ತೆಯಾಗಿದೆ ಅಂತ. ತಕ್ಷಣ ನಮ್ಮ ವೈದ್ಯಾಧಿಕಾರಿಗಳು, ತುರ್ತು ವೈದ್ಯಾಧಿಕಾರಿಗಳು ನರ್ಸಿಂಗ್ ಆಫೀಸರ್ ಜೊತೆ ಹೋಗಿ ಅದು ಏನಾಗಿದೆ ಅಂತ ಪರೀಕ್ಷೆ ಮಾಡಿದಾಗ ಅದು ಜೀವ ಇಲ್ಲದೆ ಇರೋದು ಶವ ಅಂತ ಪತ್ತೆ ಗೊತ್ತಾಗುತ್ತದೆ. ತಕ್ಷಣ ಅವರು ನನಗೆ ತಿಳಿಸ್ತಾರೆ. ನಾವು ಈಗ ಮುಂದಿನ ಕ್ರಮಕ್ಕಾಗಿ FIR ಒಂದು ದಾಖಲು ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಅವರು ಕೂಡ ಇದರಲ್ಲಿ ಕ್ರಮ ತಗೊಂಡು ಹಾಜರು ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಅದಲ್ಲದೆ ನಾವು ಕೂಡ ಇದು ಏನಾಗಿರ್ಬೋದು ಅಂತ THOಗೆ ಮತ್ತು DHO ನಮ್ಮ ಮೇಲಾಧಿಕಾರಿಗಳಿಗೆಲ್ಲ ಗಮನ ಕೊಟ್ಟು ಎಲ್ಲಿ ಇದು ಬೇರೆ ಕಡೆ ಎಲ್ಲಾದರೂ ಡೆಲಿವರಿ ಆಗಿ ಯಾರಾದರೂ ತಂದು ಹಾಕಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ತಿಳಿಸಿದ್ದೀವಿ. ಅದಲ್ಲದೆ ನಮ್ಮಲ್ಲಿ ಇರೋ CC ಫುಟೇಜಲ್ಲಿ ಕೂಡ ನೋಡಿ ನಮ್ಮಲ್ಲಿ ಯಾವುದು ಡೆಲಿವರಿಗಳಾಗಿದೆ, ನೈಟಲ್ಲಿ ಯಾವುದಾದ್ರು ಬಂದಿರೋದು ಚೆಕಪ್ ಎಲ್ಲ ನೋಡಿ ಅದ್ರ ಬಗ್ಗೆ ಫುಟೇಜಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ಕೂಡ ನಾವು ತಿಳಿಸ್ತೇವೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.